ಪ್ರಕೃತಿ ವಿಕೋಪದ ಪರಿಣಾಮ ರೈತರ ಜೀವನಾಧಾರವಾದ ಅಡಿಕೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಸಂಕಷ್ಟಕ್ಕೀಡಾದ ರೈತರ ನೆರವಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಧಾವಿಸಬಹುದು, ಪರಿಹಾರ ನೀಡಬಹುದು ಎಂಬ ನಿರೀಕ್ಷೆ ಇತ್ತು. ಆದರೆ ಇನ್ನೂ ಬರಲಿಲ್ಲ. ಚುನಾವಣೆಯ ನೆಪದಲ್ಲಿ ಡಿಸೆಂಬರ್ ತಿಂಗಳ ಬಳಿಕ ಎಲ್ಲ ಪ್ರಕ್ರಿಯೆಗಳು ನಿಂತು ಹೋಗಬಹುದು. ಆದ್ದರಿಂದ ಅದಕ್ಕೂ ಮುನ್ನ ಪರಿಹಾರ ವಿತರಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ ಬಯಲುಗುತ್ತು, ಸಂಘಟನಾ ಕಾರ್ಯದರ್ಶಿ ಮನೋಹರ್ ಶೆಟ್ಟಿ ನಡಿಗಂಪಳಗುತ್ತು ಅವರು ಎಚ್ಚರಿಸಿದರು. ಅವರು ವಿಟ್ಲದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕೊಳೆರೋಗ ಪೀಡಿತ ಅಡಿಕೆ ಮರದಲ್ಲಿದ್ದ ಎಳೆ ಕಾಯಿಗಳು ಉದುರುತ್ತವೆ. ಅಡಿಕೆ ಮರಗಳು ಕೂಡ ನಾಶದಂಚಿನಲ್ಲಿವೆ. ಸರ್ಕಾರಗಳು ಕಣ್ಣಿದ್ದು ಕೂಡರಂತೆ ವರ್ತಿಸುತ್ತಿರುವುದು ರೈತರ ಜೀವನ ಅಂತ್ಯಕ್ಕೆ ಮರಣ ಶಾಸನ ಬರೆದಂತಿದೆ ಎಂದು ಅವರು ಆರೋಪಿಸಿದರು. ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ರೈತರಿಗೆ ಪರಿಹಾರ ಸಿಗುವುದು ಮರೀಚಿಕೆಯಾಗಬಹುದು. ಡಿಸೆಂಬರ್ ತಿಂಗಳ ಮುನ್ನ ಪರಿಹಾರ ನೀಡದೇ ಇದ್ದಲ್ಲಿ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ರ್ಯಾಲಿ ಆಯೋಜಿಸಲಾಗುವುದೆಂದು ಎಚ್ಚರಿಸಿದರು. ಲೋಕಸಭಾ ಚುನಾವಣೆ ಬರ್ತದೆ. ಚುನಾವಣೆ ಬಂದ ಮೇಲೆ ಅದು ಪುನಃ ಅದು ಹಿಂದೆ ಹೋಗ್ತದೆ. 2013ನೇ ಇಸ್ವಿಯಲ್ಲಿ ಬಂದಂತ ಅಡಿಕೆ ಕೊಳೆ ರೋಗದ ಆ ಪರಿಹಾರಧನ ಬಂಟ್ವಾಳ ತಾಲೂಕಿನಲ್ಲಿ ಇಷ್ಟರವರೆಗೂ ವಿತರಣೆ ಆಗಲಿಲ್ಲ, ಕೆಲವರಿಗೆ ಮಾತ್ರ ಸಿಕ್ಕಿದೆ. ಈಗಲೂ ಅಲ್ಲಿ ತಾಲೂಕು ಕಚೇರಿಯಲ್ಲಿ ಕೊಳಿತಾ ಇದೆ. ಇನ್ನು ಇದರ ಪರಿಸ್ಥಿತಿ ಅಷ್ಟೇ. ಅದಕ್ಕೋಸ್ಕರ ನಾವು ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಒಂದನೇದಾಗಿ ಜನವರಿ ತಿಂಗಳಲ್ಲಿ ದಶಂಬರ ಕೊನೆಯೊಳಗೆ ಈ ಪರಿಹಾರ ರೈತನ ಸೂಕ್ತವಾದಂಥ ನ್ಯಾಯಯುತವಾದಂಥ ಪರಿಹಾರ ಸಿಗದಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಡಿಹಳ್ಳಿ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರನ ಮುಖಾಂತರ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇಷ್ಟು ಮಾತ್ರ ಅಲ್ಲ, ಉಸ್ತುವಾರಿ ಬಳಿಕ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಮನೆ ಎದುರು ಅಥವಾ ಕಚೇರಿಯ ಎದುರಿನಲ್ಲಿ ರೈತರು ನಾವು ಧರಣಿ ಮಾಡೋದರಲ್ಲಿದ್ದೇವೆ. ಆಮೇಲೆ ಧರಣಿ ನಿರಂತರವಾದಂತಹ ಧರಣಿಯನ್ನು ನಮ್ಮ ಆ ಒಂದು ನ್ಯಾಯಯುತವಾದಂಥ ಬೇಡಿಕೆಗೆ ಯಾವಾಗ ಈಡೇರುವುದಿಲ್ಲ ಆ ತನಕ ನಾವು ಮಾಡುವುದನ್ನು ಈಗಲೇ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸರ್ಕಾರ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರೈತ ಮುಖಂಡರಾದ ಎಂ ಸುಬ್ರಹ್ಮಣ್ಯ ಭಟ್, ಎನ್ಕೆ ದಿನಪ್ಪ, ಸುದೇಶ್ ಮಯ್ಯ, ರೊನಾಲ್ಡ್ ಡಿಸೋಜಾ ಮುಂಚೆ, ಸುದೇಶ್ ಭಂಡಾರಿ, ದೇವಪ್ಪ ಮಡಿವಾಳ ಉಪಸ್ಥಿತರಿದ್ದರು.